ಸಾರ್ವಜನಿಕ ಗಣೇಶೋತ್ಸವಕ್ಕೆ ಶುಭ ಕೋರುವ ವಿಷ್ಣು ಜಾಗರಣ ವೇದಿಕೆ ಪುತ್ತೂರು ಬೆದರಿಕೆ ಹೋಗಿಲ್ಲ. ವಿಚಲಿತರಾಗದ ಶ್ರೀ ಶಂಕರಾಚಾರ್ಯರು ತನ್ನ ನಿಜ ಸ್ವರೂಪವನ್ನು ತೋರಿಸುವಂತೆ ತಾಯಿಯಲ್ಲಿ ಶಾಂತರಿಸಿದರು. ವಿದೇಶಿ ವಸ್ತ್ರಗಳೊಂದಿಗೆ ಹೋಳಿ ಆಚರಿಸಿದ ಭಾರತ ಸ್ವಾತಂತ್ರ್ಯ ಇತಿಹಾಸದ ರಣರೋಚಕ ಕಹಾನಿ ಇದು. ಸಮುದ್ರವನ್ನು ಈಜಿ ಎರಡೆರಡು ಕರಿನೀರಿನ ಶಿಕ್ಷೆಗೂ ಮೈಯೊಡ್ಡಿ ಅಜೇಯನಾದ ಆ ಸ್ವಾತಂತ್ರ್ಯ ಸಿಂಹ ಭಾರತಾಂಬೆಯ ಮುಕುಟಮಣಿಯ ಯುಗ ಪುರುಷನ ತ್ಯಾಗ ಬಲಿದಾನಕ್ಕೆ ನ್ಯಾಯ ಕೊಡಲೇಬೇಕು. ದಿವ್ಯ ಭವ್ಯ ಸದೃಢ ಹಾಗೂ ಸಾವರ್ಕರ್ ಕಂಡ ಅಖಂಡ ಭಾರತ ಮತ್ತೆ ಸಾಕಾರಗೊಳ್ಳಬೇಕು. ಭಾರತೀಯರ ಮನೆ ಮನಗಳಲ್ಲಿ ಸಾವರ್ಕರ್ ಧ್ವನಿ ಅನುರಣಿಸಬೇಕು. ಭಾರತದ ವಿಘ್ನ ಕಳೆದ ವಿನಾಯಕ ನಮ್ಮ ಹೃದಯದಲ್ಲಿ ಚಿರಸ್ಥಾಯಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ರತ್ನಾಕರ ಧೌತ ಪದ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಟ್ಯಂ. ವಂದೇ ಭಾರತ ಮಾತರಂ, ವಂದೇ ಭಾರತ ಮಾತರಂ, ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮದ ಪ್ರಸ್ತುತಿ ಅಭಿನವ ಭಾರತ ಮಿತ್ರ ಮಂಡಳಿ ಪುತ್ತೂರು. ಲಯಕಾರಕನಾಗಿ ಸೃಷ್ಟಿಯ ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಸತಿ ಪಾರ್ವತಿ ಸುತರಾದ ಶ್ರೀ ಗಣೇಶ ಮತ್ತು ಷಣ್ಮುಖರೊಂದಿಗೆ
ಕೈಲಾಸದಲ್ಲಿ ನೆಲೆ ನಿಂತಿದ್ದಾನೆ. 3 ಲೋಕದ ಭಕ್ತರನ್ನು ಪಡೆಯುತ್ತಾ ಬರುತ್ತಿರುತ್ತಾನೆ.